ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯ ಆಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ದೇವ ವಾಕ್ಯವ ಕೇಳೋಣ, ಮನದಿರಿಸೋಣ. ಆತ್ಮಬಲದ ವರಗಳಿಂದ ಜಗದಿ ಮೊಳಗೋಣ, ಜಗಕ್ಕೆ ರಕ್ಷಣೆ ತರುವವರು ಯೇಸು ಎನ್ನೋಣ. ಅವರ ಪ್ರೀತಿಗೆ ಪ್ರತಿಯಾಗಿ ಸಾಕ್ಷಿಯಾಗೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವಾರ್ಥ ಪ್ರಸಾರವು ಪ್ರತಿಯೊಬ್ಬ ಕ್ರೈಸ್ತ ಧರ್ಮೀಯನ ಕರ್ತವ್ಯ. ಕೇವಲ ದೇವರ ವಾಕ್ಯವನ್ನು ಪರರಿಗೆ ಹಂಚುವುದಲ್ಲ, ಬದಲಾಗಿ ವಿವಿಧ ವಿಧಾನಗಳನ್ನು ನಾವು ಹುಡುಕಬೇಕು. ಅಂತೆಯೇ ಇಂದಿನ ದೈವಾರಾಧನೆ ವಿಧಿಯು ನಮಗೆ ಒಳ್ಳೆಯ ಮನಸ್ಸಿನಿಂದ ನಾವು ಮಾಡುವ ದಾನ ಧರ್ಮದ ಮೂಲಕ ಎಲ್ಲರನ್ನು ಪ್ರೀತಿಸಲು ಸಾಧ್ಯ ಎಂಬುದನ್ನು ತಿಳಿಸುತ್ತದೆ. ಹೀಗೆ ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥಿಸುವಾಗ ನಮ್ಮ ಹೃದಯವು ಮೃದುಗೊಳ್ಳುತ್ತದೆ. ಅಂತೆಯೇ ನಾವು ಮಾಡುವ ದಾನ ಧರ್ಮವು ನಮಗೆ ದೇವರಲ್ಲಿ ಪ್ರಾಮಾಣಿಕತೆಯಿಂದಿರಲು ಸಹಾಯ ಮಾಡುತ್ತದೆ. ಮಾತ್ರವಲ್ಲದೆ ಇತರರಿಗೆ ಒಳಿತನ್ನು ಮಾಡಲು ಅನುವು ಮಾಡುತ್ತದೆ. ಹಾಗಾದರೆ ಪ್ರಿಯರೇ, ಪ್ರತಿಯೊಂದು ಕಾರ್ಯವು ಸಮಯ, ಜ್ಞಾನ, ಸಂಪತ್ತು, ಉತ್ತೇಜನ, ಸಹಕಾರ, ಕರುಣೆ ಮತ್ತು ಕ್ಷಮೆಯಿಂದ ಕೂಡಿದೆ. ಹೀಗೆ ಯಾರಿಗೂ ಕೇಡನ್ನು ಬಯಸದೆ ಒಳಿತನ್ನು ಮಾಡಿ ದೇವರ ಪ್ರಿಯ ಮಕ್ಕಳಾಗಲು ಬೇಕಾಗುವ ವರಗಳಿಗಾಗಿ ಈ ಬಲಿಪೂಜೆಯಲ್ಲಿ ಬೇಡೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ತಿಳಿದಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರು ನಿಮ್ಮನ್ನು, ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತವೇ ದಯೆ ತೋರಿ, ಕ್ರಿಸ್ತವೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮಲ್ಲಿ ನಂಬಿಕೆ ಇಡುವವರಿಗೆ ನೀವೇ ಶಕ್ತಿ. ಕರುಣೆಯಿಂದ ನಮ್ಮ ಪ್ರಾರ್ಥನೆ ಆಲಿಸಿರಿ. ಮೃತ್ಯರಾದ ನಮ್ಮ ಬಲಹೀನತೆಯ ನಿಮಿತ್ತ ನಿಮ್ಮನ್ನು ಬಿಟ್ಟು ಏನು ಮಾಡುವುದು ನಾವು ಸಮರ್ಥರಲ್ಲ. ನಾವು ನಿಮ್ಮ ಆಜ್ಞೆಗಳನ್ನು ಪಾಲಿಸುತ್ತಾ ನಮ್ಮ ನಿರ್ಧಾರ ಮತ್ತು ಕಾರ್ಯಗಳಿಂದ ನಿಮ್ಮನ್ನು ಮೆಚ್ಚಿಸಲು ನಮಗೆ ನಿಮ್ಮ ಕೃಪಾವರವು
ಕೃಪವರದ ನೆರವು ನೀಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ಕೊರಿಂಥ್ಯರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಸಹೋದರರೇ, ಮಕದೋನಿಯ ಸಭೆಗಳಿಗೆ ದೇವರು ದಯಪಾಲಿಸಿದ ಕೃಪಾತಿಶಯಗಳನ್ನು ನಾನು ನಿಮಗೆ ತಿಳಿಯಬಯಸುತ್ತೇನೆ. ಈ ಸಭೆಗಳವರು ಕಷ್ಟ ಸಂಕಷ್ಟಗಳ ಕುಲುಮೆಯಲ್ಲಿ ಬೆಂದಿದ್ದರೂ ಹರ್ಷಭರಿತರಾಗಿದ್ದಾರೆ. ಕಡು ಬಡತನದಲ್ಲಿ ನರಳುತ್ತಿದ್ದರೂ ಅಪಾರ ಔದಾರ್ಯದಿಂದ ನಡೆದುಕೊಳ್ಳುತ್ತಿದ್ದಾರೆ. ತಮ್ಮ ಶಕ್ತಿಗನುಸಾರವಾಗಿ ಮಾತ್ರವಲ್ಲ, ಕೆಲವೊಮ್ಮೆ ಶಕ್ತಿ ಮೀರಿಯೂ ನೀಡಿದ್ದಾರೆಂದು ನಾನು ಖಂಡಿತವಾಗಿ ಹೇಳುತ್ತೇನೆ. ದೇವಜನರಿಗೆ ನೆರವಾಗುವ ಸೌಭಾಗ್ಯದಲ್ಲಿ ತಾವು ಭಾಗಿಗಳಾಗಬೇಕೆಂದು ಸ್ವಂತ ಇಷ್ಟದಿಂದ ನಮ್ಮನ್ನು ಅವರು ಬಹುವಾಗಿ ಬೇಡಿಕೊಂಡರು. ಇದನ್ನು ನಾವು ನಿರೀಕ್ಷಿಸಲೇ ಇಲ್ಲ. ಮೊಟ್ಟಮೊದಲು ಅವರು ತಮ್ಮನ್ನೇ ಪ್ರಭುವಿಗೆ ಸಮರ್ಪಿಸಿದರು. ಆನಂತರ ದೈವಚಿತ್ತಕ್ಕೆ ಅನುಗುಣವಾಗಿ ನಮಗೂ ತಮ್ಮನ್ನು ಒಪ್ಪಿಸಿಕೊಟ್ಟರು. ಇಂಥ ಪ್ರೀತಿಮಯ ಸೇವಾ ಕಾರ್ಯವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ತೀತನು ಅದನ್ನು ಮುಂದುವರಿಸಿ ಪೂರ್ಣಗೊಳಿಸಬೇಕೆಂದು ನಾವು ಆತನನ್ನು ಕೇಳಿಕೊಂಡಿದ್ದೇವೆ. ವಿಶ್ವಾಸ, ವಾಕ್ಚಾತುರ್ಯ, ಜ್ಞಾನ, ಶ್ರದ್ಧೆ, ನಮ್ಮ ಬಗ್ಗೆ ನಿಮಗಿರುವ ಪ್ರೀತಿ, ಈ ಎಲ್ಲ ವಿಷಯಗಳಲ್ಲೂ ನೀವು ಸಮೃದ್ಧರಾಗಿದ್ದೀರಿ. ಹಾಗೆಯೇ ಈ ಸೇವಾ ಕಾರ್ಯದಲ್ಲೂ ಸಮೃದ್ಧರಾಗಿರಿ. ಇದನ್ನು ನಾನು ಆಜ್ಞಾರೂಪವಾಗಿ ಹೇಳುತ್ತಿಲ್ಲ. ಬೇರೆಯವರಿಗೆ ಈ ಸೇವಾ ಕಾರ್ಯದಲ್ಲಿ ಇರುವ ಶ್ರದ್ಧೆಯನ್ನು ಆದರ್ಶವಾಗಿ ಹಿಡಿದು ನಿಮ್ಮ ಪ್ರೀತಿ ಎಷ್ಟು ಯಥಾರ್ಥವಾದುದೆಂದು ಕಂಡುಕೊಳ್ಳುವುದಕ್ಕಾಗಿ ಇದನ್ನು ಹೇಳುತ್ತೇನೆ. ಪ್ರಭು ಯೇಸುಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತವಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಿಮಗೋಸ್ಕರ ಬಡವರಾದರು. ದೇವರ ವಾಕ್ಯವಿದು. ನನ್ನ ಮನವೇ ವಂದಿಸು ಪ್ರಭುವನು, ನನ್ನ ಮನವೇ ವಂದಿಸು ಪ್ರಭುವನು. ಪ್ರಾಣವಿರುವವರೆಗೆ ಸ್ತುತಿಸುವೆನು ಪ್ರಭುವನು, ಬಾಳೆಲ್ಲ ಹಾಡಿ ಬಚಿಪೆನು ನನ್ನ ದೇವರನು. ನನ್ನ ಮನವೇ ವಂದಿಸು ಪ್ರಭುವನು. ಇಸ್ರಾಯೇಲ ಕುಲದೇವರು ಯಾರಿಗೆ ಉದ್ಧಾರಕನು, ಅವನೇ ಧನ್ಯನು. ಪ್ರಭುವನು ತನ್ನ ದೇವರೆಂದು ಯಾರು ನಂಬಿಹನು, ಅವನೇ ಧನ್ಯನು. ಭೂಮ್ಯಾಕಾಶ, ಸಾಗರ, ಚರಾಚರಗಳನ್ನು ನಿರ್ಮಿಸಿದವ ಆತನೇ. ನನ್ನ ಮನವೇ ವಂದಿಸು ಪ್ರಭುವನು. ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವವ ಆತನೇ. ದೊರಕಿಸುವನು ನ್ಯಾಯ ದಲಿತರಿಗೆ, ಒದಗಿಸುವನು ಆಹಾರ ಹಸಿದವರಿಗೆ, ನೀಡುವನು ಬಿಡುಗಡೆ ಬಂದಿದ್ದರಿಗೆ. ನನ್ನ ಮನವೇ ವಂದಿಸು ಪ್ರಭುವನು. ಕಣ್ಣನ್ನೀಯುವನು ಪ್ರಭು ಕುರುಡರಿಗೆ, ಉದ್ಧಾರಕನು ಪ್ರಭು ಕುಗ್ಗಿದವರಿಗೆ. ರಕ್ಷಿಸುವನು ಪ್ರಭು ಪರದೇಶಿಗಳನ್ನು, ಆದರಿಸುವನು ಅನಾಥರನು ವಿಧವೆಯರನು. ನನ್ನ ಮನವೇ ವಂದಿಸು ಪ್ರಭುವನು. Alleluia, 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 alleluia. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ.
ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಮಿತ್ರರನ್ನು ಪ್ರೀತಿಸು, ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದು ನಿಮಗೆ ತಿಳಿದೇ ಇದೆ. ನಾನು ಹೇಳುವುದನ್ನು ಗಮನಿಸಿರಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ. ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗಿರುವಿರಿ. ಅವರು ಸಜ್ಜನರ ಮೇಲೂ ದುರ್ಜನರ ಮೇಲೂ ತಮ್ಮ ಸೂರ್ಯನು ಉದಯಿಸುವಂತೆ ಮಾಡುತ್ತಾರೆ. ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆಗೆರೆಯುತ್ತಾರೆ. ನಿಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ನೀವು ಪ್ರೀತಿಸಿದರೆ ಅದರಿಂದೇನು ಫಲ? ಸುಂಕ ವಸೂಲಿ ಮಾಡುವವರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಮಿತ್ರರನ್ನು ಮಾತ್ರ ನೀವು ಗೌರವಿಸಿದರೆ ಅದರಲ್ಲೇನು ವಿಶೇಷ? ಅನ್ಯ ಜನರು ಹಾಗೆ ಮಾಡುತ್ತಾರಲ್ಲವೇ? ಆದುದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಿ. ಪ್ರೀತಿಯ ಭಾವನೆ, ಸೇವೆ, ಪರಸ್ಪರ ಅನ್ಯೋನ್ಯತೆಯ ಬೀಜವನ್ನು ಬಿತ್ತಿದ್ರು. ನೋಡುತ್ತಿದ್ದಂತೆ ಆರೋಗ್ಯ, ಹರ್ಷ, ಸಂತೋಷ, ಆನಂದ ಅವರ ಜೀವನದಲ್ಲಿ ತುಂಬಿ ತುಳುಕಿತು. ಒಬ್ಬರಿಗೆ ಒಬ್ಬರು ಇಷ್ಟೊಂದು ಪ್ರೀತಿಯಿಂದ ನೋಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಶುರು ಮಾಡಿದ್ರು ಅವರು. ಅಲ್ಲಿ ಒಂತರಹ ಉಲ್ಲಾಸ, ಸಂತೋಷ, ಆ ಸ್ವರ್ಗದ ಅನುಭವ. ಇದರಿಂದ ನಮಗೇನು ತಿಳಿತದೆ ಅಂದರೆ, ದ್ವೇಷ ಅಂದರೆ ಏನು, ಶತ್ರು ಅಂದರೆ ಯಾರು? ಶತ್ರು ಅಂದರೆ ನಾನು ಯಾರನ್ನ ದ್ವೇಷಿಸ್ತೇನೆ ಅವನು. ಯಾರು ನನ್ನನ್ನು ದ್ವೇಷಿಸ್ತಾರೆ ಅವರು ನನ್ನ ಶತ್ರು ಅಲ್ಲ. ಯಾಕೆಂದರೆ ದ್ವೇಷದ ಭಾವನೆ ಬರುವುದು ನಮ್ಮ ಮನಸ್ಸಲ್ಲಿ. ಹಾಗೂ ಇಂಗ್ಲಿಷಲ್ಲಿ ಒಂದು ಹೇಳಿಕೆ ಇದೆ, ಮೈಂಡ್ ಈಸ್ ದ ಫೋರ್ ರನ್ನರ್ ಆಫ್ ಯುವರ್ ಬಾಡಿ ಅಂತೇಳಿ. ಅಂದರೆ ನನ್ನ ಮನಸ್ಸೇ ನನ್ನ ದೇಹವನ್ನು ನಿಯಂತ್ರಿಸುತ್ತದೆ. ಅದಕ್ಕೋಸ್ಕರ ನನ್ನ ಮನಸ್ಸಲ್ಲಿ ದ್ವೇಷದ ಭಾವನೆ ಇದ್ದರೆ, ನನ್ನ ಮನಸ್ಸಲ್ಲಿ ವೈರ್ಯ ಅಥವಾ ಮುಯ್ಯಿ ತೀರಿಸುವ ಭಾವನೆ ಬಂದರೆ ನಾನೇ ನಾಶವಾಗುವುದು. ನನಗೆ ತಪ್ಪು ಮಾಡಿದವನು ನಾಶ ಆಗುವುದಿಲ್ಲ. ಯಾಕೆಂದರೆ ಅವನು ಕ್ಷಮೆ ಯಾಚಿಸಿ ಒಳ್ಳೆಯ ಜೀವನ ನಡೆಸ್ಬೋದು. ಆದರೆ ನಾನು ಅವನ ಹತ್ತಿರ ಹೋಗದೆ, ಅವನ ಹತ್ರ ಸ್ನೇಹ ಸಂಬಂಧ ಬೆಳೆಸದೆ ಜೀವನ ಮಾಡುವಾಗ ನನ್ನ ಜೀವನವೇ ನಾಶವಾಗುವುದು. ಅದಕ್ಕೋಸ್ಕರ ಯೇಸು ಹೇಳ್ತಾರೆ, ಇವತ್ತು ನೀನು ಒಳ್ಳೆಯ ಸಂಬಂಧಗಳನ್ನು ಬೆಳೆಸು, ಶತ್ರುಗಳನ್ನು ಬೆಳೆಸಬೇಡ. ಅದು ನಿನ್ನ ಜೀವನವನ್ನೇ ನಾಶ ಮಾಡುತ್ತದೆ. ಈ ಕಾರಣಕ್ಕಾಗಿ ಸಂತ ಪೌಲರು ನಮಗೆ ತುಂಬ ಒಳ್ಳೆಯ ಉದಾಹರಣೆಯನ್ನು ನೀಡ್ತಾರೆ. ಅವರು ಹೇಳ್ತಾರೆ ಇಂದಿನ ಮೊದಲನೇ ವಾಚನದಲ್ಲಿ, ನಾವು ತಮ್ಮ ಶಕ್ತಿಗನುಸಾರವಾಗಿ ಮಾತ್ರವಲ್ಲ, ಕೆಲವೊಮ್ಮೆ ಶಕ್ತಿ ಮೀರಿಯೂ ನೀಡಿದ್ದಾರೆಂದು ನಾನು ಖಂಡಿತವಾಗಿ ಹೇಳುತ್ತೇನೆ. ಅಂದರೆ ನಾವು ಇತರರಿಗಾಗಿ ನೀಡುವುದರಿಂದ, ಇಲ್ಲಿ ತೀತನ ಬಗ್ಗೆ ಅವರು ಉಲ್ಲೇಖಿಸುತ್ತಾರೆ. ತೀತನು ಹಾಗೂ ಅವರ ಕೆಲವು ಸಂಗಡಿಗರು ತಮ್ಮನ್ನೇ ದೇವರಿಗೆ ಅರ್ಪಿಸಿದ್ರು ಮಾತ್ರವಲ್ಲ, ದೈವ ಚಿತ್ತಕ್ಕೆ ಅನುಗುಣವಾಗಿ ಮಾತ್ರ ಒಪ್ಪಿಕೊಟ್ಟರು ಮಾತ್ರವಲ್ಲ, ಅವರು ಪ್ರೀತಿಮಯ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನೇ ತೊಲಗಿಸಿದರು. ಪ್ರೀತಿ ಹಾಗೂ ಸೇವಾ ಕಾರ್ಯಗಳಲ್ಲಿ ತೊಲಗಿಸುವುದರಿಂದ ಮಾತ್ರ ನಮ್ಮ ಕುಟುಂಬ, ನಮ್ಮ ಸಂಬಂಧ ಕಟ್ಟಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಎಲ್ಲಿ ದ್ವೇಷ ಇದೆ ಆ ಕುಟುಂಬಗಳು ನಾಶವಾಗ್ತವೆ. ಎಲ್ಲಿ ಪ್ರೀತಿ ಇದೆ, ಎಲ್ಲಿ ಸೇವೆ ಇದೆ, ಅಲ್ಲಿ ಮಾತ್ರ ಸಂತೋಷ, ಆನಂದ, ಸ್ವರ್ಗದ ಅನುಭವವಿದೆ. ಅದಕ್ಕೋಸ್ಕರ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಹೇಳ್ತಾರೆ, ಸುಂಕ ಕೊಡುವವರು ಸಹ ತಮ್ಮ ಜನರನ್ನು ಪ್ರೀತಿಸ್ತಾರೆ. ತಮ್ಮ ಜನರನ್ನು ಪ್ರೀತಿಸಿ ನಾವು ಸ್ವಲ್ಪ ಜಾಗದಲ್ಲಿ, ಅಂದರೆ ಇಲ್ಲಿ ಮಾತ್ರ ಸುಖದಲ್ಲಿರ್ಬೋದು, ಆದರೆ ನಾವು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಜನರೊಂದಿಗೆ ನಡೆಯುವಾಗ,
ನಾವು ದ್ವೇಷದ ಬೀಜವನ್ನು ಬಿತ್ತಿ ಏನಾಗ್ತದೆ? ನಾಶನೇ ಆಗ್ತದೆ. ಉದಾಹರಣೆ ಮಣಿಪುರದ ಆ ಸ್ಥಿತಿ ಈಗ. ದ್ವೇಷದ ಬೀಜವನ್ನು ಬಿತ್ತಿ ಅಲ್ಲಿ ಜನರ ಕಷ್ಟ ಸಂಕಷ್ಟ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಮ್ಮನ್ನು ಮಾತ್ರ ಪ್ರೀತಿಸದೆ, ನಮ್ಮ ಜನರನ್ನು ಮಾತ್ರ ಪ್ರೀತಿಸದೆ, ನಮಗೆ ದ್ವೇಷ ಮಾಡುವವರನ್ನು ಸಹ ಪ್ರೀತಿಸುವಾಗ ಮಾತ್ರ ನಾವು ದೇವರ ಮಕ್ಕಳಾಗುತ್ತೇವೆ ಎಂದೇಳು ಇಂದಿನ ಶುಭ ಸಂದೇಶ ಹೇಳುತ್ತದೆ. ದೇವರು ಏನು ಮಾಡ್ತಾರೆ? ದೇವರು ಒಳ್ಳೆಯವರಿಗೂ ಕೆಟ್ಟವರಿಗೂ ಮಳೆ, ನೀರು, ಗಾಳಿ ಎಲ್ಲವನ್ನ ಕೊಡ್ತಾರೆ. ಅವರಿಗೆ ನೀನು ಬಡವ, ನೀನು ಶ್ರೀಮಂತ, ನೀನು ನನ್ನನ್ನು ದ್ವೇಷಿಸ್ತೀಯ, ನೀನು ನನ್ನನ್ನು ಪ್ರೀತಿಸ್ತೀಯ, ಇಲ್ಲ, ಸಮಾನವಾಗಿ ಎಲ್ಲರಿಗೂ ಕೊಡುತ್ತಾರೆ. ನಾವು ಸಹ ನಮ್ಮ ಹಣ ಸಂಪತ್ತು ಕೊಡುವ ವಿಷಯವಾಗಿ ದೇವರು ಹೇಳುವುದಿಲ್ಲ. ನಮ್ಮ ಮನಸ್ಸಿನಿಂದ ಒಳ್ಳೆಯದನ್ನು ಬಯಸಲಿಕ್ಕೆ ನಮ್ಮಿಂದ ಸಾಧ್ಯ. ಅದು ಯೇಸು ಶಿಲುಬೆಯ ಮೇಲಿಂದಲೂ ಮಾಡಿದ್ರು. ಹೇಗೆ ಮಾಡಿದ್ರು ಅಂದರೆ ನೋಡಿ, ಆ ಶಿಲುಬೆಯಲ್ಲಿರುವಾಗ ಅವರ ಮುಂದೆ ವೈರಿಗಳು ಹೇಳ್ತಿದ್ರು, ನೀವು ದೇವರ ಪುತ್ರರಾದರೆ ಕೆಳಗಿಳಿದು ಬನ್ನಿ, ನಿಮ್ಮನ್ನೇ ರಕ್ಷಿಸಿರಿ. ಅಂತಹ ಹೀಯಾಳಿಸುವವರನ್ನು ಸಹ ಅವರೇನು ಹೇಳ್ತಾರೆ? ದೇವರೇ, ಇವರು ಏನು ಮಾಡುತ್ತಾರೆ ಎಂದು ಬಲ್ಲರು, ಅವರನ್ನು ನೀವು ಕ್ಷಮಿಸಿ. ಅಂದರೆ ಅವರ ಮನಸ್ಸಿನಲ್ಲಿ ಅವರನ್ನು ರಕ್ಷಿಸುವ ವಿಚಾರಗಳಿದ್ದವು. ಆದರೆ ಯಾರು ದ್ವೇಷಿಸ್ತಾರೆ ಅವರ ಮನಸ್ಸಲ್ಲಿ ದ್ವೇಷವೇ ಇತ್ತು. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಯೇಸುವನ್ನು ಹಿಂಬಾಲಿಸೋಣ. ತನ್ನ ನೋವಿನಲ್ಲಿ ಕಠಿಣ ನೋವು ಅನುಭವಿಸುವ ಆ ಸಮಯದಲ್ಲಿ ಕೂಡ ಅವರು ಇತರರನ್ನು ಕ್ಷಮಿಸಲು ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಬರುವಂತೆ ಮಾಡಿದರು. ನಮ್ಮ ಮನಸ್ಸಿನ ಆಲೋಚನೆಗಳು, ನಮ್ಮ ಹೃದಯದ ಭಾವನೆಗಳೇ ನಾವು ಇತರರನ್ನು ಪ್ರೀತಿಸಲು ಹಾಗೂ ದ್ವೇಷಿಸಲು ಸಹಾಯ ಮಾಡುತ್ತವೆ. ಅದಕ್ಕೋಸ್ಕರ ನಾವು ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಮನಸ್ಸಲ್ಲಿ ತರೋಣ. ಒಂದು ವೇಳೆ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳು ಬರುವುದಿಲ್ಲ ಅಂದರೆ ನಮ್ಮ ಹೃದಯ ಕಲ್ಲಾಗುತ್ತದೆ ಹಾಗೂ ಮನಸ್ಸು ಅಸಕ್ತವಾಗುತ್ತದೆ ಇತರರನ್ನು ಪ್ರೀತಿಸಲು. ಒಳ್ಳೆಯ ರೀತಿಯಲ್ಲಿ ಯೋಚಿಸಿ ಇತರರಿಗಾಗಿ ಪ್ರೀತಿ ಸೇವೆ ಕಾರ್ಯಗಳನ್ನು ಮಾಡಲು ಇಂದಿನ ಬಲಿ ಪೂಜೆಯಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ಆಮೆನ್. ಕರಗಳನ್ನು ಚಾಚುವೆ ದೇವಾ, ನನ್ನ ಸಮರ್ಪಣೆಯ ನೀ ಸ್ವೀಕರಿಸು ಒಡೆಯ, ನೀ ಸ್ವೀಕರಿಸು ಒಡೆಯ. ಪ್ರೀತಿ ವಾಕ್ಯವ ಬಿತ್ತಿರುವೆ ನೀ ನನ್ನ ಹೃದಯದಲ್ಲಿ, ದುಃಖ ಚಿಂತೆಯ ಕಳೆದಿರುವೆ ನೀ ನನ್ನ ಮನಸ್ಸಿನಲ್ಲಿ. ನಿನ್ನ ಹಾದಿಯಲ್ಲಿ ಅನುದಿನವೂ ನಡೆಯುವೆವು, ಧನ್ಯ ಫಸಲುಗಳನ್ನು ನಿನಗಾಗಿಯೇ ಬೆಳೆದಿಹೆನು, ಅದನಿಂದು ತಂದಿರುವೆ, ದಯೆ ತೋರಿ ಸ್ವೀಕರಿಸು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಾವು ಇಲ್ಲಿ ತಂದಿರುವ ಕಾಣಿಕೆಗಳ ಮೂಲಕ ನೀವು ಮಾನವ ಸ್ವಭಾವದ ಇಮ್ಮಡಿ ಅಗತ್ಯಗಳನ್ನು ಪೂರೈಸುತ್ತೀರಿ, ಆಹಾರದಿಂದ ನಮ್ಮನ್ನು ಪೋಷಿಸುತ್ತೀರಿ,
ಹಾಗೂ ನಿಮ್ಮ ಸಂಸ್ಕಾರದಿಂದ ನಮ್ಮನ್ನು ಪುನಶ್ಚೇತನಗೊಳಿಸುತ್ತೀರಿ. ಇವು ಒದಗಿಸುವ ಆಧರಣೆಯು ನಮಗೆ ಶರೀರದಲ್ಲೂ ಆತ್ಮದಲ್ಲೂ ಎಂದು ವಿಫಲವಾಗದಿರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೆ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ಅವರ ಮಹಿಮಾಭರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ. ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಈ ಅಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮೌನೋತ್ತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನೋತ್ತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ಪರಮ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು, ನಿಮ್ಮ ಸನ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು, ರಕ್ಷಣೆಯನ್ನು ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ,
ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮೃತರೊಂದಿಗೂ ಆಕೆಯ ಪತಿಸಿದ ಜೋಸೆಫರೊಂದಿಗೂ ಪುನೀತ ಪ್ರೇಸ್ತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮ ಸ್ತುತಿ ಮೇಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಾವು ಪ್ರಭು ಕಲಿಸಿದ ಪ್ರಾರ್ಥನೆಯನ್ನು ಹೇಳುವಾಗ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಮನಸ್ಸಲ್ಲಿ ಇತರರಿಗೆ ಕೇಡಿನ ಭಾವನೆ ಬರದಂತೆ ನಮ್ಮನ್ನು ರಕ್ಷಿಸಿರೆಂದು ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರ, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದಲ್ಲೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. Mon gala Jésus, tombou povit sacramentant, खरोच हजार हसाई म्हूण हांव पाती येतां. हांव सर्व वस्तू प्रास तुजो चड मोग करतां आनी तुका म्हज्या आत्म्यान घेवंक आशेतां. जेजू,
ह्या घडये तुका हांवें पवित्र सक्रामेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जातां. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ದೇವಾನಿ ಬರಲು ಬಾಳೆಲ್ಲ ಆನಂದವೇ ಬಾಯಿಸುದೇವಾ. ನೀನು ಪ್ರೀತಿಸಿದಂತೆ ನೀನು ಕ್ಷಮಿಸಿದಂತೆ ಕ್ಷಮಿಸಿ ಪ್ರೀತಿಸಲು ನಿನ್ನ ಪ್ರೇಮ ತುಂಬಲು ಬಾಯಿಸುದೇವಾ ಬಾಯಿಸುದೇವಾ. ಬಾಯನ್ನಾತ್ಮಕ್ಕೆ ಬಾ ದೇವಾನಿ ಬರಲು ಬಾಳೆಲ್ಲ ಆನಂದವೇ ಬಾಯಿಸುದೇವಾ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪರಮ ಪ್ರಸಾದದ ಈ ಸ್ವೀಕಾರವು ವಿಶ್ವಾಸಿಗಳಿಗೆ ನಿಮ್ಮೊಡನೆ ಇರುವ ಐಕ್ಯತೆಯನ್ನು ಮುನ್ಸೂಚಿಸುವಂತೆ ನಿಮ್ಮ ಧರ್ಮಸಭೆಯಲ್ಲೂ ಐಕ್ಯತೆಯನ್ನು ತರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತರಾದ ದೇವರು ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕಾರ್ಮೆಲ್ ಮಾತೆ ನಮೋ ನಮೋ, ಸ್ವರ್ಗದ ರಾಣಿ ನಮೋ ನಮೋ, ಅಮಲೋದ್ಭವಿಯೇ ನಮೋ ನಮೋ, ಕರುಣಾಂಗುದಿಯೇ ನಮೋ ನಮೋ. ದೈವ ಚಿತ್ತಕ್ಕೆ ಮಣಿದೆ ನೀ, ರಕ್ಷಕನನ್ನು ನೀಡಿದೆ ನೀ. ದೈವ ಚಿತ್ತಕ್ಕೆ ಮಣಿದೆ ನೀ, ರಕ್ಷಕನನ್ನು ನೀಡಿದೆ ನೀ. ಸಕಲ ವ್ಯಾಧಿಯನ್ನು ಸಹಿಸಿದೆ ನೀ, ಜಗದ ತಾಯಿಯಾದೆ ನೀ. ಪುತ್ರರೊಳಗೂಡಿ ಅರಸೆಮ್ಮನು ತಾಯಿ. ಪವಿತ್ರ ಶಿಲುಬೆ ಗುರುತಿನ ಮೂಲಕ ನಮ್ಮ ಊರಿನಿಂದ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.